ಮಂಗಳೂರಿನ ಹಳೆ ಬಂದರಿನಿಂದ ದ್ವೀಪ ರಾಷ್ಟ್ರ ಮಾಲ್ದೀವ್ಸ್ಗೆ ಹಲವು ಅಗತ್ಯ ವಸ್ತುಗಳನ್ನು ರಫ್ತು ಮಾಡುವ ಕಾರ್ಯ ಈಗಾಗಲೇ ಆರಂಭಗೊಂಡಿದೆ. ಪ್ರವಾಸೋದ್ಯಮವನ್ನೇ ಅವಲಂಬಿಸಿರುವ ದ್ವೀಪ ಸಮೂಹ ದೇಶವಾದ ಮಾಲ್ದೀವ್ಸ್ ತರಕಾರಿ ಮತ್ತು ಆಹಾರಕ್ಕಾಗಿ ಇತರ ದೇಶಗಳನ್ನು ಅವಲಂಬಿಸಿತ್ತು. ಇದೀಗ ಮಂಗಳೂರಿನಿಂದ ಹಲವು ವಸ್ತುಗಳನ್ನು ಮಾಲ್ದೀವ್ಸ್ಗೆ ರಫ್ತು ಮಾಡಲಾಗ್ತಾ ಇದೆ. ಮಂಗಳೂರಿನ ಹಳೆ ಬಂದರಿನಿಂದ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ಗೆ ಸಮುದ್ರ ಮಾರ್ಗದ ಮೂಲಕ ತರಕಾರಿ, ಹಣ್ಣು ಹಂಪಲು, ಸೆಗಣಿ, ಗೊಬ್ಬರ ರಫ್ತಾಗುತ್ತಿದೆ. ಮಂಗಳೂರಿನ ಹಳೆ ಬಂದರು ಧಕ್ಕೆಯಲ್ಲಿ ಡಿಸೆಂಬರ್ 13ರಂದು ಮೊದಲ ನೌಕೆ ಮಾಲ್ಡೀವ್ಸ್ಗೆ ತೆರಳಿತ್ತು. ಇದೀಗ ಮತ್ತೆ ಇಂದು ಸರಕು ಹೊತ್ತು ನೌಕೆ ತೆರಳಿದೆ. ಕೃಷಿ ತೋಟಕ್ಕೆ ಗೊಬ್ಬರವಾಗಿ ಬಳಸಲು ತೆಂಗಿನ ಗೆರಟೆಯ ಹುಡಿ, ತರಕಾರಿ ಮತ್ತು ಹಣ್ಣು ಹಂಪಲು ಸಾಗಾಟ ಮಾಡಿದ್ರು. ಕ್ರೇನ್ ಮೂಲಕ ಲೋಡಿಂಗ್ ಮಾಡಲಾಯಿತು. ಈ ಹಿಂದೆ ತಮಿಳುನಾಡು ರಾಜ್ಯದ ಕರಾವಳಿಯ ಸಣ್ಣ ಬಂದರುಗಳಿಂದ ಮಾಲ್ಡೀವ್ಸ್ಗೆ ಸರಕು ಸಾಗಾಟ ಆಗ್ತಿದ್ದು, ಇದೀಗ ಆ ಬಂದರುಗಳ ಪಟ್ಟಿಗೆ ಮಂಗಳೂರು ಕೂಡ ಸೇರ್ಪಡೆಯಾದಂತಾಗಿದೆ. ಹಳೆ ಮಂಗಳೂರು ಬಂದರಿನಿಂದ ಲಕ್ಷದ್ವೀಪ ಸಮೂಹಕ್ಕೆ ಸರಕು ಸಾಗಾಟ ನಿರಂತರವಾಗಿ ನಡೆಯುತ್ತಿದ್ದು, ಮಾಲ್ಡೀವ್ಸ್ ದೇಶಕ್ಕೆ ಇದೀಗ ಸರಕು ಸಾಗಾಟ ಆರಂಭವಾಗಿದೆ. ಮಂಗಳೂರಿನ ಹಳೆ ಬಂದರಿನಿಂದ ಹೊರಟ ಚಿಕ್ಕ ಹಡಗು ಹಿಂದೂ ಮಹಾಸಾಗರದಲ್ಲಿ ಇರುವ ಮಾಲ್ಡೀವ್ಸ್ ದ್ವೀಪ ದೇಶ ತಲುಪಲು 4 ದಿವಸಗಳು ಬೇಕಾಗುತ್ತದೆ. ಮಂಗಳೂರು ಹಳೆ ಬಂದರಿನಿಂದ ತರಕಾರಿ, ಹಣ್ಣು ಹಂಪಲು ಮಾತ್ರವಲ್ಲದೆ ಅಪಾರ ಪ್ರಮಾಣದ ಸೆಗಣಿ ಗೊಬ್ಬರ ರಫ್ತು ಮಾಡಲಾಗ್ತಾ ಇದೆ. 150 ಟನ್ ಸೆಗಣಿ ಗೊಬ್ಬರ, 50 ಟನ್ ತರಕಾರಿ ಮತ್ತು ಹಣ್ಣು ಹಂಪಲು ರಫ್ತು ಮಾಡಲು ಮಾಲ್ಡೀವ್ಸ್ ದೇಶದಿಂದ ಬೇಡಿಕೆ ಬಂದಿತ್ತು. ಮಂಗಳೂರಿನಿಂದ ಸರಕು ಸಾಗಾಟ ಮಾಡಲಾಗ್ತಾ ಇದೆ. ಸರಕು ಸಾಗಾಟದ ಗುತ್ತಿಗೆಯನ್ನ ಚರಣ್ದಾಸ್ ಕರ್ಕೇರ ಅವರು ವಹಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.